जय सीता जय लक्ष्मण जय विठोबा जय जय गुरु जय अम्बा जय ताई जय जय राम जय सीता जय लक्ष्मण जय विठोबा जय जय गुरु जय अम्बा जय ताई जय 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 सीता जय लक्ष्मण जय विठोबा जय जय गुरु जय ತೊಂದರೆ ಬರೋ ಲಕ್ಷಣ ಮಾಗಿ ನ್ಯಾಯಮಸನ ಆಯ್ಕೆ ಬೆಳಗಾವಿಟ್ಟು ಈ ಸಮಾಜದಲ್ಲಿ ಸಾರಣ ಗುಣಚಿನ ಮಾತ ಸದಸ್ಯರಿಗೆ ಅಧ್ಯಕ್ಷ ಮಾರುತಿನ ಮಹಾಭಾರತ ದೇವರ ಅನುಗ್ರಹಪಟ್ಟು ಅಜಯ ಶ್ರೀಕೃಷ್ಣ ಬಾಲಕೃಷ್ಣ ಭಜನೆ ಮಂದಿರದಲ್ಲಿ ನ್ಯಾಯಮಸಲ ಭವಾದಿ ಪರಂಪರೆ ಒಗ್ಗಾಟಿನಿಂದ ಪತ್ರಿಕೆ ಒಗ್ಗಾಟಿನಿಂದ ಗೊಂದಲ ಕೊಟ್ಟು ಪರಮ ರಕ್ಷಣೆ ಕೊಟ್ಟು ಚಿತ್ತೆ ಅಲಸ ಸಾಲ ಜವಣಿ ಎಲ್ಲ ಬರುವುದು ಸಾಲ ನಿಮ್ಮ ಸಾಲ ತಪ್ಪಿತನ ಮಾಪಕ ಕೊಟ್ಟು ಸಾಲ ದಕ್ಕಲು ಸಾಲ ತೊಂದರೆಯನ್ನು ಕೊಟ್ಟು ರಕ್ಷಣೆ ಶ್ರೀಕೃಷ್ಣ ಪರಮಾತ್ಮನ ಮಾರುತಿನ ಮಾತೆ ರಕ್ಷಣೆ ಪ್ರಾರ್ಥನೆ ಶ್ರೀಕೃಷ್ಣನ ಪರಮಾತ್ಮನ ಪಾದಂದರಕ್ಕೆ ಗೋವಿಂದಾರಿ ಗೋವಿಂದ ಮಾರುತಿಯ ಪಾದಂದರಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ ಹರಿ ಗೋವಿಂದ
ಅವೇದು ದಾನ ಧರ್ಮ ಮಲ್ಪುನ ಮೂಲಕ ಸಮಾಜದ ಸಂಘಟನೆಗೆ ಅದು ಸ್ಪಂದನೆ ಮಲ್ಪುನ ಈಗೆಲ್ಲ ಪ್ರವೀಣನ್ನೇ ಮೇಗಿನ ಮನೆ ಮಸ್ಕರ್ಗೆ ಇತ್ತಲ್ಲ ನಮ್ಮೂರಿನ ಜನಗಳು ಇತ್ತು ಪ್ರೀತಿದು ಅಶಕ್ತಿಯನ್ನ ಬಡವರನ್ನ ಕಣ್ಣೀರು ಒರೆಸಿದ ಕೆಲಸದ ಅರ್ನ ಸೇರಿದ ಸಂಪತ್ತ ಒಂದು ಪಾಲನೆ ಸಮಾಜಕ್ಕೆ ಬರುತ್ತಿನ ಕೆಲಸದ ಕರೆನ ಇರುವ ವರ್ಷದ ಮತ್ತೊಂದು ಇದೆ ಈ ವರ್ಷದ ಅಷ್ಟಮಿ ಗುರುನಾಳದ ಮಹಿಮಾ ಪರ್ವ ಇದಕ್ಕೆ ಗುರುನಾಳದ ಪರ್ವದ ಪಂಜಿ 150 ಕುಟುಂಬಗಳಿಗೆ ಅಶಕ್ತ ಕುಟುಂಬಗಳಿಗೆ ಅಷ್ಟಮಿ ಗಿಟ್ಟು ಪುಣಚಿನ ಕೆಲಸದ ಕರಿನ ಪೂಜಿತ ಆಗಿದ್ದ 5 ತರದ ಬಂದಿದೆ ಅಂಚಿತಿ ಪೇರ್ಪದ ಬೀಗಿನ ಮರದ ಪಿಲಾರದ ಬೀಗಿನ ಮರದ ಸಾವಿರದ 1990 ಪ್ರವೀಣ್ ಶೆಟ್ಟಿ ಪಿಲಾರದ ಈಗ ಮನೆ ಅವರ ಶ್ರೀಮತಿ ಲಾವಣ್ಯಕ ಈ ಕಾರ್ಯಕ್ರಮದ ನಂದಾನಿ ಪಾರ್ಲ ಮಟ್ಟಿಗೆ ಬರ್ತಿದ್ದಾರೆ ಅರೆಗೆ 14 ವರ್ಷದ ಮೊತ್ತ ಅಷ್ಟೇ ದಿನ ಪೂರ್ಣ ಕೂಡಿ ಅಂಚೆದ ಅವರಿಗೆ ದೀಪೋತ್ಸವನ ಸುಯೋಗ ನಮ್ಮ ಮಾತೆರೆಗಳ ತೆಗೆದು ಅರೆಗಾಗಿ ದೀಪೋತ್ಸವ 14 ವರ್ಷ ದುಬೈ ಇರ್ತೇನೆ ಅಷ್ಟೇ ದಿನ ಅಂಚೆದ ಈ ವರ್ಷ ನಮ್ಮೊಟ್ಟು ನಮ್ಮ ಮಂದಿರದ ಪ್ರೀತಿದ್ದು ಪ್ರತಿಯೊಂದು ಕೆಲಸಗಳು ಮಂದಿರದ ಪ್ರೀತಿದ್ದು ಏಪಲ ದುಬೈ ನಮ್ಮ ಅಷ್ಟೇ ಮಂದಿರದ ಬಗ್ಗೆ ಕೇಳಲು ಪುಣಂಚಿನ ಶ್ರೀ ಪ್ರವೀಣ್ ಶೆಟ್ಟಿ ನಮ್ಮ ಕಾರ್ಯಕ್ರಮದ ದೀಪಾವಳಿ ಬಾಲಕೃಷ್ಣ ಮಂದಿರದ ಪರವಾಗಿ ಆತ್ಮೀಯವಾದ ಸ್ವಾಗತ ಮಾಡಿದರು. ಸಹಕಾರ ಕೊಡೋದು ಬಂದ ಬಾಲಕೃಷ್ಣ ಮಂದಿರದ ಪ್ರೀತಿಯಿಂದ ಈ ಕಾರ್ಯಕ್ರಮ ಬಂದು ಹಿರಿಯರು ಜ್ಯೋತಿಷರು ಶ್ರೀ ಪ್ರಕಾಶ್ ರಾವ್ ಅವರು ಅಮ್ಮಚೂರಿಗೆಲ್ಲ ಈ ಸಂದರ್ಭ ಬಾಲಕೃಷ್ಣ ಮಂದಿರಕ್ಕೆ ಬರುವಾದ ಆತ್ಮೀಯವಾದ ಸ್ವಾಗತ ಮತ್ತು ಸದಾಶಿವ ಹನುಮಾನ್ ನಗರ ಸುನೀಲ್ ಶೆಟ್ಲ ಶಾಲು ಮತ್ತು ಕನ್ನಡ ಕಾಲೇಜಿನ ಗೌರವ ಸಂದಾಯ ಮಾಡಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮ ಬಂದು ಸೇರಿದರೆ ಶ್ರೀಮತಿ ಬೃಂದಾ ಬದ್ದ ಶ್ರೀ ಗಂಗಾಜಿ ಉರ್ವಷ್ಟು ಕಲೆಕ್ಷನ್ ಮ್ಯಾನೇಜರ್ ಮುತ್ತೂಟು ಕ್ಯಾಪಿಟಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಈಗಲ ಪಾರಿಮಾಲ ಆತ್ಮೀಯರು ಗಂಗಾಧರಣ್ಣೆ ಈ ಸಂದರ್ಭದ ಬಾಲಕೃಷ್ಣ ಮಂದಿರದ ಏಪಲ ಕಾರ್ಯಕ್ರಮ ನಮಗೆ ಸಹಕಾರ ಕೊರತು ಬರ್ತಿದ್ದಾರೆ. ಶ್ರೀಮತಿ ಜಯಶ್ರೀ ಆರೋಗ್ಯ ಆರ್ಲ ಅಧ್ಯಾಪಕ ಅದು ತನ್ನ ವೃತ್ತಿ ಜೀವನ ಮತ್ತೊಂದು ಬೇರೆ ಹತ್ರ ಆರೋಗ್ಯ ನಮ್ಮ ಆತ್ಮೀಯ ಶ್ರೀಮತಿ ಬೃಂದಾ ಬದ್ದ ಶ್ರೀ ಗಂಗಾಧರಜಿ ಕಂಪನಿಯಲ್ಲಿ ಬಾಲಕೃಷ್ಣ ಮಂದಿರದ ಬರೋದು ಪ್ರೀತಿ ಪ್ರಭಾಕ ಸ್ವಾಗತ ಮಾಡ್ತಾರೆ. ಹಾಗೆ ಪ್ರಸಾದೆಲ್ಲ ಸತೀಶ್ ಚಿತ್ರದಿನ ಇಂದಿನ ಮತ್ತು ಶಾಲು ಬೊಕ್ಕ ನೆನಪದ ಗೌರವವನ್ನು ಪಡೆದಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವದ ಉದಿಪಣದ ಕಾರ್ಯಕ್ರಮವನ್ನು ಮೊದಲು ಬಂದು ಸೇರಿದರೆ ಶ್ರೀ ಶ್ರೀಕಾಂತ್ ಉಳ್ಳಾರ್ ಅಧ್ಯಕ್ಷರು ಒಳಚಿತ್ತಾಯ ಚಾಮುಂಡೇಶ್ವರಿ ದೈವಸ್ಥಾನ ಜೀರ್ಣೋದ್ಧಾರ ಸಮಿತಿ ಸೇನರ ಮೇಲೆ ಅರ್ಲ ಯುಜಿ ಕಬಡ್ಡಿ ಕೂಟದ ಉಳ್ಳಾಲದ ನಡಪಡಿಸಿದ ಧಾರ್ಮಿಕ ಕಾರ್ಯಕ್ರಮ ಅದು ಮಾದ ಕಾರ್ಯಕ್ರಮಗಳ ತನ್ನ ಸೇವೆಯ ಸಮುದಾಯ ಮಾತನ್ನು ರಚನಾ ಆತ್ಮೀಯ ರಚನಾ ಶ್ರೀಕಾಂತ್ ಉಳ್ಳಾಲ್ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅವಿನಾಶ್ ಶೆಟ್ಟಿ ಇದ್ದಾರೆ ಸ್ವಾಗತ ಭಾರತ ರಚನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯ ವೇದಿಕೆ ನೆಚ್ಚಿನ ಶ್ರೀ ಗಣೇಶ್ ಪಂಡಿತ್ ಮುಳಿಯಿತು ಶ್ರೀಮತಿ ಜಯಶ್ರೀ ಪಕ್ಕ ಶ್ರೀ ಗಣೇಶ್ ಪಂಡಿತ್ ಮುಳಿಯಿತು ನಾರಾಯಣ ಪಂಡಿತರನ್ನ ಸುಪುತ್ರೆ
ಪುಗಾರದ ನಾಟ್ಯ ವೈದ್ಯರ ನಾರಾಯಣ ಪಂಡಿತರು ಸುಬ್ರಹ್ಮಣ್ಯನ ಗಣೇಶ್ ಪಂಡಿತರು ಉಳ್ಳೊರಡೆ ನಾಟ್ಯ ವೈದ್ಯರಾದ ಬಾರಿ ಪುಗಾರದ ಪಡೆದ ಇಂಥ ಕಾರ್ಯಕ್ರಮ ದೀಪ ಹಲ್ಲಾದ ವೈದ್ಯರು ಧನ್ವಂತರಿ ವೈದ್ಯಶಾಲಾ ಉಳ್ಳಾರದ ಕಚ್ಚಿ ಮಾಲಕರ್ಲಾಗಲು ಎಲ್ಲ ಆತ್ಮೀಯವಾದ ಸ್ವಾಗತ ಮಾಡುತ್ತದೆ ಈ ಕಾರ್ಯಕ್ರಮ ದೀಕ್ಷಿತ್ ನಿಸರ್ಗ ಅಂಚನೆ ವಿಘ್ನೇಶ್ ಒಬ್ಬರು ಶಾಲು ಬಗ್ಗೆ ನೆನಪುಗಾರನಿಗೆ ಕೊಟ್ಟು ಗೌರವ ಮಾಡಿಕೊಳ್ಳುತ್ತಾರೆ ತಪ್ಪದ ಸಾಯಕರು ಅನ್ನ ಬಾಲೆಗೆ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆಗಳು ಸುರುಂದೆಗಾಂಗೆ ನಂಚಿನ ಬಾಲಕ ಈ ಸಂದರ್ಭಗಳು ಮಕ್ಕಳೆಲ್ಲ ನನಗೆ ಆತ್ಮೀಯರ ರಚನಾ ಗೀತೇಶ್ ಗುಪ್ತ ದಂಪತಿಗಳಿಗೆಲ್ಲ ಆಸ್ತಿವಾದ ಗೌರವಪೂರ್ವಕವಾದ ಸ್ವಾಗತ ಮಾಡೋದು ಭಾರಿ ಆತ್ಮೀಯರು ಕಾರಣ ಸುಮಾರು ವರ್ಷದಿಂದ ಈ ಮಂದಿರ ಈ ಬೆಳಗಡೂರಿನ ವೇದಿಕೆ ಪೂರೆಲ್ಲ ಕಾರಣ ಅದಕ್ಕೋಸ್ಕರ ಆಗಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು ಇಲ್ಲಿ ಬೈಯಾಗಿ 6 ಗಂಟೆಗೆ ಪೋಯಿನ ವರ್ಷದೊಳಗನೆ 6 ಗಂಟೆಗೆ ಸರಿಯಾದ ಟ್ಯಾಬ್ಲೋ ಪಿದಾಂಡು ಎಲ್ಲ ಅನುಮಾನ ಬರ್ಚಿ ಬರ್ಸ ಬರ್ತನಲ್ಲ ಬರ್ಸ ಬರ್ತಿದ್ದಲ್ಲ 6 ಗಂಟೆಗೆ ಸರಿಯಾದ ಹೋಗ್ಲಿ ಪ್ರಾರಂಭ ಆಗ್ಬಿಟ್ಟು 6 ಗಂಟೆಗೆ ಸರಿಯಾದ ಟ್ಯಾಬ್ಲೋ ಪೂರ ಪ್ರಾರಂಭ ಆಗ್ಬಿಟ್ಟು ಪೂರ ಸಂಘ ಸಂಸ್ಥೆದಾಗಲ್ಲ ನೀನು ಕೆಬಿ ಬರ್ಬೇಕು 6 ಗಂಟೆಗೆ ಪೂರೆಲ್ಲ ರೆಡಿ ಆದ್ಕೊಡು ಹೋಗ್ಲಿ 6 ಗಂಟೆಗೆ ಅದು ನಚ್ಚಾದ ಗೋವೆ ಕಾರಣಕ್ಕೆ ತಡ ಹಾಕಿ ಸಮಯಕ್ಕೆ ಸರಿಯಾದ ಮಾತೆಲ್ಲ ಸಹಕಾರ ಮಂಡಳಿ ಬಂದು ಬೈಯಾಗೆ 3 ಗಂಟೆಗೆ ಸರಿಯಾದ ನಡೆತನಂಚಿನ ಜೋಕ್ಲೆ ನಡೆತನಂಚಿನ ಸ್ಪರ್ಧೆದ ಬಹುಮಾನ ವಿತರಣೆ ಕೂಡ 3 ಗಂಟೆಗೆ ಕೊಲ್ಕೊಂಡು 3 ಗಂಟೆಗೆ ನಿಮಗೆ ಮಾತೆಲ್ಲ ಕಡ್ಡಾಯವಾದ ಉಪಸ್ಥಿತಿ ಕೊಡೋದು ನಿಮಗೆ ಮಾತೆಲ್ಲ ವಿನಂತಿ ಮತ್ತೊಂದು ನಮ್ಮ ಬೈದಿನ ಅತಿಥಿ ಮಕ್ಕಳು ಈ 26ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವನೇ ದೀಪ ಪಥವನ್ನು ಮುಖಾಂತರ ವಿಜೃಂಭಣೆ ನಿಮಗೆ ಮಾತೆಲ್ಲ ದೀಪ ಬೆಳಗಾದೆ ಈ ಚಾಲನೆ ಕೊಡೋದು ನಿಮಗೆ ಮಾತು ಹೇಳ್ತದೆ
ಪಲ